ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಲಾಕ್ಡೌನ್ ಮುಕ್ತಗೊಳಿಸಲು ಜಿಲ್ಲಾಡಳಿತದ ಜೊತೆ ಕೈಜೋಡಿಸಿದ ಇನ್ನೊಂದು ಇಲಾಖೆ ಇದೆ. ಈ ಇಲಾಖೆಯ ಸಿಬ್ಬಂದಿಯು ಜೀವದ ಹಂಗು ತೊರೆದು ಸೇವೆ ನೀಡಿದ್ದಾರೆ. ಯಾರವರು ಅಂತೀರಾ? ಬನ್ನಿ ವರದಿ ನೋಡಿ. ಹೌದು, ನಾವೆಲ್ಲ ಮನೆಯೊಳಗೆ ಕುಟುಂಬದ ಜೊತೆಗೆ ಆರಾಮವಾಗಿ ಸಂತೋಷವಾಗಿ ದಿನವನ್ನ ಕಳೀತಾ ಇದ್ರೆ, ಈ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ನಮ್ಮ ರಕ್ಷಣೆಗೆ ಬಿಸಿಲು ಮಳೆ ಎನ್ನದೇ ಸೇವೆಯನ್ನ ನೀಡಿದ್ರಿಂದ ಇಂದು ನಾವು ನಿರ್ಭಯವಾಗಿ ಹೊರಗಡೆ ಓಡಾಡುವಂತೆ ಆಗಿದೆ. ಲಾಕ್ಡೌನ್ ಆರಂಭವಾದ ದಿನದಿಂದಲೂ ಉಡುಪಿ ಜಿಲ್ಲೆಯಾದ್ಯಂತ ಗಡಿಭಾಗದ ಚೆಕ್ಪೋಸ್ಟ್ಗಳಲ್ಲಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಪರ್ಕ ರಸ್ತೆಗಳಲ್ಲಿ ಪೊಲೀಸ್ ಬಂದೋಬಸ್ತನ್ನ ಮಾಡಿ ಅನವಶ್ಯಕವಾಗಿ ತಿರುಗಾಡುವ ಜನರಿಗೆ ಎಚ್ಚರಿಕೆ ನೀಡುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ರಾಜ್ಯ ಮತ್ತು ಹೊರ ಜಿಲ್ಲೆಗಳಲ್ಲಿ ಲಾಠಿ ಹಿಡಿದು ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯವನ್ನ ನಿರ್ವಹಣೆ ಮಾಡಿದ್ರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೊರೋನಾ ಬಗ್ಗೆ ಮಾಹಿತಿಯನ್ನ ನೀಡಿ ಜಾಗೃತಿಯನ್ನ ಮೂಡಿಸುವ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಿದೆ. ಸಿಬ್ಬಂದಿಯ ಜೊತೆಗೆ ಗೃಹ ರಕ್ಷಕ ದಳದ ಸಿಬ್ಬಂದಿ ಸೇವೆಯನ್ನ ಸಲ್ಲಿಸುತ್ತಾರೆ. ಉಡುಪಿ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ಈ ಬಗ್ಗೆ ಉಡುಪಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಭಾಳ ಲಾಕ್ಡೌನ್ ಅಂದ ತಕ್ಷಣ ಅದನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆ ತರುವಂಥದ್ದು ಪೊಲೀಸ್ ಇಲಾಖೆಯ ಕೆಲಸ. ಅದನ್ನು SP ಅವರು ಮತ್ತು ಅಡಿಷನಲ್ SP ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ತಂಡ ಅದ್ಭುತವಾಗಿ ಕೆಲಸವನ್ನು ಮಾಡಿದೆ. ಅವರು ಹಗಲು ರಾತ್ರಿ ಎನ್ನದೇ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಮಟ್ಟಿಗೆ ಈಗೇನು ಲಾಕ್ಡೌನು ವಿಸ್ತರಣೆ ಆಗದೇ ಇರೋದಕ್ಕೆ ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೀನಿ. ಇನ್ನು ಮುಂದೆ ನಿರ್ಬಂಧಗಳು ಮುಂದುವರಿಯುತ್ತವೆ, ಕೆಲವೊಂದಿಷ್ಟು ನಿರ್ಬಂಧಗಳು ಮುಂದುವರಿಯುತ್ತವೆ. ಆ ಸಂದರ್ಭದಲ್ಲೂ ಸಹ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇದೇ ರೀತಿ ಕೆಲಸವನ್ನು ನಿರ್ವಹಿಸಿ ನಮ್ಮ ಜಿಲ್ಲೆಯನ್ನು ಕೋವಿಡ್ ಮುಕ್ತ ಮಾಡೋದ್ರ ಕಡೆಗೆ ಎಲ್ಲರೂ ಶ್ರಮಿಸಬೇಕಂತ ಕೋರ್ತೀನಿ. ಪೊಲೀಸರು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಕುಟುಂಬದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಮನೆ ಮಂದಿಯೊಂದಿಗೆ ಸಂಪರ್ಕ ಸಿಗದೆ ಸುಮಾರು ದಿನ ಹೊರಗಡೆ ಕಳೆಯುವಂತಾಗಿತ್ತು. ಹೀಗಾಗಿ ಪ್ರಕರಣ ಕಡಿಮೆಯಾಗಿರುವುದರಿಂದ ಪೊಲೀಸ್ ಇಲಾಖೆಗೆ, ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ವಿವಿಧ ಇಲಾಖೆಯವರು, ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಬಹಳ ಒಂದು ಕಷ್ಟದಾಯಕ ಕೆಲಸ. ಒಂದು ಕಡೆಯಲ್ಲಿ ಸರ್ಕಾರ ಆದೇಶ ಮಾಡ್ತದೆ, ನೀವು ಸ್ಟ್ರಿಕ್ಟಾಗಿ ಜನರನ್ನು ನಿರ್ಬಂಧ ಮಾಡಿ ಅಂತ. ಜನರು ಆ ನಿರ್ಬಂಧವನ್ನು ಅಷ್ಟೊಂದು ಸಂತೋಷದಿಂದ ಸ್ವೀಕಾರ ಮಾಡೋದಿಲ್ಲ. ಬಟ್ ನನಗೆ ಭಾಳ ಸಂತೋಷ, ಉಡುಪಿ ಪೊಲೀಸರು ಎಲ್ಲೂ ಕೂಡ ಯಾವುದೇ ಅನಾಹುತಕ್ಕೆ ಅಥವಾ ಲಾಠಿ ಚಾರ್ಜಿಗೆ ಅಥವಾ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಉಡುಪಿ ಜಿಲ್ಲೆಯ ಪೊಲೀಸರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥ ಸಂತೋಷ ನನಗಿದೆ. ಏನೇ ಆಗ್ಲಿ, ಇವರ ಸೇವೆಗೆ ನಮ್ಮದೊಂದು ಸೆಲ್ಯೂಟ್. ಜೊತೆಗೆ ಇವರಿಗೆ ನಮ್ಮ ಸಹಕಾರವನ್ನ ನೀಡುವುದು ಅತಿ ಅಗತ್ಯವಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.